ಹರ್ಷಿತಾ. ಕಾರ್ವಾಪ್ಟರ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಫೋಟೋಗ್ರಾಫರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಗೋವಿನ ಜೋಳ ಬೆಳೆದ ರೈತರು ಅತಂತ್ರ, ಚೀಲದಲ್ಲಿ ಕಾಳು ತುಂಬಲು ಬಿಡದ ವರುಣ, ಬೆಳೆ ಬಂದರೂ ಸೂಕ್ತ ಬೆಲೆ ಇಲ್ಲ. ಶಿರಸಿ ಜಿಲ್ಲೆ ಬನವಾಸಿ ತಾಲೂಕು ರಚನೆಗೆ ಆಗ್ರಹ. ರಸ್ತೆ ಪಕ್ಕ ಮೀನು ಮಾರಾಟಕ್ಕೆ ವಿರೋಧ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 208 ಜನರಿಗೆ ಕರೋನಾ ಪಾಸಿಟಿವ್. ವಾರ್ತೆಗಳ ವಿವರ. ಕರೋನಾದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಛಾಯಾಚಿತ್ರಗಾರರಿಗೆ ನೆರವು ನೀಡುವಂತೆ ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿಂದು ಜಿಲ್ಲಾ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಛಾಯಾಚಿತ್ರಗಾರರು ಕೋವಿಡ್ ಲಾಕ್ಡೌನ್ ಹಾಗೂ ನೆರೆಯಿಂದಾಗಿ ಕೆಲಸವಿಲ್ಲದೆ ಖಾಲಿ ಕೂರುವಂತಾಗಿತ್ತು. ಅಸಂಘಟಿತ ಕಾರ್ಮಿಕ ವಲಯದ 42ನೇ ವರ್ಗಕ್ಕೆ ಸೇರಿದ ಛಾಯಾಗ್ರಾಹಕರಿಗೆ ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸ್ಮಾರ್ಟ್ ಕಾರ್ಡ್ ಒದಗಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದಿರಿಸಿದ್ದು ಆದಷ್ಟು ಬೇಗ ಈಡೇರಿಸಬೇಕು. ಇಲ್ಲವಾದಲ್ಲಿ ಅಕ್ಟೋಬರ್ 31ರಂದು ಬೆಂಗಳೂರು ಚಲೋ ನಡೆಸಲು ನಿರ್ಧರಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಮನವಿ ಸಲ್ಲಿಸಿದರು. ಶಿರಸಿ ಪ್ರತ್ಯೇಕ ಜಿಲ್ಲೆ ಹಾಗೂ ಬನವಾಸಿ ನೂತನ ತಾಲೂಕು ಎಂದು ಸರ್ಕಾರ ಘೋಷಣೆ ಮಾಡುವವರೆಗೂ ಶಿರಸಿ ಜಿಲ್ಲಾ ಹೋರಾಟ ಸಮಿತಿ ವಿವಿಧ ಹಂತದಲ್ಲಿ ಹೋರಾಟ ನಡೆಸಲಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಹೇಳಿದರು. ತಾಲೂಕಿನ ಬನವಾಸಿಯ ಪಂಪ ವೃತ್ತದಲ್ಲಿ ಬುಧವಾರ ಶಿರಸಿ ಜಿಲ್ಲೆ ಬನವಾಸಿ ತಾಲೂಕು ಆಗಬೇಕು ಎಂದು ಆಗ್ರಹಿಸಿ ಪತ್ರ ಚಳವಳಿ ನಡೆಸಿ ಮಾತನಾಡಿದ ಅವರು, ಅಕ್ಟೋಬರ್ 14ರಂದು ಪಂಜಿನ ಮೆರವಣಿಗೆ ನಡೆಯಲಿದೆ. ನವೆಂಬರ್ 1ರ ಒಳಗಾಗಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ನವೆಂಬರ್ 1 ರಾಜ್ಯೋತ್ಸವ ಬದಲು ಕರಾಳ ದಿನ ಆಚರಣೆ ಮಾಡುತ್ತೇವೆ ಎಂದರು. ಬನವಾಸಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಉದಯಕುಮಾರ್ ಕಾನಳ್ಳಿ ಮಾತನಾಡಿ, ಶಿರಸಿ ಜಿಲ್ಲೆ ಬನವಾಸಿ ತಾಲೂಕು ಆಗುವ ಎಲ್ಲ ಅರ್ಹತೆ ಇದ್ದರೂ ಮಾಡುತ್ತಿಲ್ಲ, ಜನಪ್ರತಿನಿಧಿಗಳ ನಿರಾಸಕ್ತಿ ಕಾರಣ ಎಂದರು. ಯಲ್ಲಾಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆ ಇದ್ದರೂ ಕೆಲ ವ್ಯಾಪಾರಿಗಳು ಹೊರಗಡೆ ಮೀನು ಮಾರಾಟ ಮಾಡುತ್ತಿರುವ ಕುರಿತು ಮೀನು ಮಾರಾಟಗಾರರಿಂದ ವಿರೋಧ ವ್ಯಕ್ತವಾಗುತ್ತಿದೆ. ಕಳೆದ 3-4 ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಸಬಗೇರಿ ಬಳಿ, ತೋಟಗಾರಿಕಾ ಕಚೇರಿ ಬಳಿ, ಬಸ್ ನಿಲ್ದಾಣ ರಸ್ತೆಯಲ್ಲಿ ಹೀಗೆ ಕಂಡಲ್ಲಿ ಮೀನು ವ್ಯಾಪಾರಿಗಳು ಮೀನು ಮಾರುತ್ತಿದ್ದಾರೆ. ಆದರೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆಂಬ ಆಕ್ಷೇಪ ಕೇಳಿ ಬಂದಿದೆ. ಪಟ್ಟಣ ವ್ಯಾಪ್ತಿಯ ಖಾಯಂ ಮೀನು ವ್ಯಾಪಾರಿಗಳು ಕೆಲವರು ರಸ್ತೆಯ ಪಕ್ಕ ಕಂಡಲ್ಲಿ ಮೀನು ಮಾರುತ್ತಿರುವುದು ಕಂಡು ಬರುತ್ತಿದೆ. ಅಲ್ಲದೆ ಅಂಕೋಲಾದಿಂದ ಕೆಲ ಮೀನು ವ್ಯಾಪಾರಿಗಳು ಹೊರಗಡೆ ಮೀನು ಮಾರುತ್ತಿದ್ದು ಅದಕ್ಕೆ ಕೆಲ ಪಟ್ಟಣ ಪಂಚಾಯತಿ ಸದಸ್ಯರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರುಕಟ್ಟೆ ವ್ಯವಸ್ಥಿತವಾಗಿ ಅವಕಾಶ ಕಲ್ಪಿಸಲಾಗಿದೆ. ಅದನ್ನು ಬಿಟ್ಟು ಬೇರೆಡೆ ಅಕ್ರಮವಾಗಿ ಮೀನು ಮಾರಾಟವನ್ನು ಕೆಲವರು ಮಾಡುತ್ತಿದ್ದಾರೆ. ಇದು ಸರಿಯಲ್ಲ. ಹೊರಗೆ ಮಾರುವ ಬದಲು ಮಾರುಕಟ್ಟೆಯಲ್ಲೇ ಅಧಿಕೃತ ಟೆಂಡರ್ ಪಡೆದು ಮಾರಾಟ ಮಾಡಲು ಅವಕಾಶವಿದೆ. ಹೀಗಿದ್ದು ಹೊರಗಡೆ ಮೀನು ಮಾರಾಟ ಮಾಡುವುದರಿಂದ ಮಾರುಕಟ್ಟೆಯಲ್ಲಿರುವ ವ್ಯಾಪಾರಸ್ಥರಿಗೆ ಹಾಗೂ ಪಟ್ಟಣ ಪಂಚಾಯತ್ಗೆ ನಷ್ಟ ಉಂಟಾಗುತ್ತದೆ. ಕಾರಣ ಮಾರುಕಟ್ಟೆಯಿಂದ ಹೊರಗಡೆ ಮೀನು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಂಡಗೋಡ ಕಟಾವಿಗೆ ಬಂದ ಬೆಳೆ ರಕ್ಷಣೆಯ ಚಿಂತೆ ಒಂದೆಡೆಯಾದರೆ, ಬೆಳೆ ಬಂದರೂ ಬೆಲೆ ಇಲ್ಲದಿರುವ ಯೋಚನೆ ಮತ್ತೊಂದೆಡೆ. ಸಾಲದ ಹೊರೆಯಿಂದ ತಕ್ಕ ಮಟ್ಟಿಗೆಯಾದರೂ ಪಾರಾಗಲು ಭತ್ತ ಬಿಟ್ಟು ಗೋವಿನ ಜೋಳದತ್ತ ಮುಖ ಮಾಡಿದ ರೈತರ ಗೋಳು ಕೇಳುವವರು ಇಲ್ಲದಂತಾಗಿದೆ. ಕಳೆದ ವರ್ಷ ಹೆಚ್ಚಿನ ಹಾನಿ ಅನುಭವಿಸಿದ ಗೋವಿನ ಜೋಳ ಬೆಳೆಗಾರರು ಈ ಸಲವಾದರೂ ಕೈ ಹಿಡಿದಿತ್ತು ಎನ್ನುವ ಆಶಾಭಾವನೆಯಲ್ಲಿ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಖರೀದಿ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಕೆಲವು ದಿನಗಳ ಹಿಂದೆ ಸುರಿದ ಮಳೆಯಿಂದ ತೆನೆಯು ದಪ್ಪಾಗಲಿಲ್ಲ, ಕಾಳಿನ ಗಾತ್ರವು ಚಿಕ್ಕದಾಗಿವೆ. ಫಸಲು ಈಗಾಗಲೇ ಕಟಾವಿಗೆ ಬಂದಿದೆ. ಬೆಳೆ ರಾಶಿ ಮಾಡಲು ಮೋಡ ಕವಿದ ವಾತಾವರಣ ಹಾಗೂ ಸಂಜೆಯ ಮಳೆ ಹೆದರಿಸುತ್ತಿದೆ. ಮಳೆ ಸುರಿದರೆ ಮಾತ್ರ ತೆನೆಬಾಗಿ ಬೀಳುತ್ತಿರುವ ಗೋವಿನ ಜೋಳದ ಬೆಳೆಯನ್ನು ರಕ್ಷಿಸಬಹುದು, ಇಲ್ಲವಾದರೆ ಬೆಳೆ ಬಂದರೂ ಕೈಗೆ ಬರದಂತಾಗುತ್ತದೆ ಎಂದು ರೈತ ಶ್ರೀನಿವಾಸ ಹೇಳಿದರು. ತಾಲೂಕಿನ 4500 ಹೆಕ್ಟೇರ್ ಪ್ರದೇಶದಲ್ಲಿ ಈ ಸಲ ಗೋವಿನ ಜೋಳ ಬೆಳೆಯಲಾಗಿದೆ. ಕಳೆದ ತಿಂಗಳ ಮಳೆಗೆ 130 ರಿಂದ 150 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಗೋವಿನ ಜೋಳ ಹಾನಿ ಆಗಿರುವ ಮಾಹಿತಿ ಇದೆ.
ಉಳಿದಂತೆ ಬೆಳೆ ಕಟಾವಿಗೆ ಬಂದಿದ್ದು ಮಳೆ ಕಡಿಮೆಯಾಗಬೇಕಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಎಂಎಸ್ ಕುಲಕರ್ಣಿ ಮಾಹಿತಿ ನೀಡುತ್ತಾರೆ. ಸರ್ಕಾರವು ರೈತರ ನೆರವಿಗೆ ಬರಬೇಕು. ಗೋವಿನ ಜೋಳ ಈ ವರ್ಷ ಕಡಿಮೆ ಪ್ರಮಾಣದಲ್ಲಿದ್ದರೂ ಮಾರುಕಟ್ಟೆಯಲ್ಲಿ ಕಡಿಮೆ ದರಕ್ಕೆ ಕೇಳುತ್ತಿದ್ದಾರೆ. ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿದರೆ ಮಾತ್ರ ರೈತನ ಬೆವರಿಗೆ ಫಲ ಸಿಕ್ಕಂತಾಗುತ್ತದೆ. ಪಕ್ಕದ ಹಾವೇರಿ, ರಾಣಿಬೆನ್ನೂರು, ಕಲಘಟಗಿ ಮಾರುಕಟ್ಟೆಯಲ್ಲಿ ಇರುವ ದರ ಮುಂಡಗೋಡ ತಾಲೂಕಿನಲ್ಲಿ ಇಲ್ಲ. ಬೆಳೆ ಬಂದಾಗ ರೈತ ಅನುಭವಿಸುವ ತೊಂದರೆ ದೂರ ಮಾಡಲು ಶಾಶ್ವತ ಪರಿಹಾರಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ಪ್ರಗತಿಪರ ರೈತ ಶಿವಜ್ಯೋತಿ ಆಗ್ರಹಿಸುತ್ತಾರೆ. ಮೀನುಗಾರ ಸ್ನೇಹಿ ಮೊಬೈಲ್ ಆಪ್ ಕಾರವಾರ. ಸಮುದ್ರದ ನಡುವೆ ಮೀನುಗಾರರಿಗೆ ಅನುಕೂಲವಾಗುವ ಮಾಹಿತಿಗಳನ್ನು ನೀಡುವ ಮೀನುಗಾರ ಸ್ನೇಹಿ ಮೊಬೈಲ್ ಆಪ್ ಅನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆಯಾದ ಎಂಎಸ್ ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಅಭಿವೃದ್ಧಿಪಡಿಸಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಈ ಆಪ್ ಬಳಕೆ ಬಗ್ಗೆ ಮೀನುಗಾರರಿಗೆ ತರಬೇತಿ ನೀಡಲಾಗುತ್ತಿದೆ. ಆಂಡ್ರಾಯ್ಡ್ ಫೋನ್ಗಳಿಗೆ ಅನುಕೂಲವಾಗುವಂತೆ ಆಪ್ ಸಿದ್ಧ ಮಾಡಲಾಗಿದ್ದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ಗೆ ಲಭ್ಯವಿದೆ. ಆಪ್ ಕನ್ನಡ, ಇಂಗ್ಲಿಷ್, ಮರಾಠಿ ಸೇರಿ ಇತರ ಹಲವು ಭಾರತೀಯ ಭಾಷೆಗಳಲ್ಲೂ ಲಭ್ಯವಿದೆ. ಸಮುದ್ರದಾಳಕ್ಕೆ ಹೋದ ಮೀನುಗಾರರಿಗೆ ಗ್ಲೋಬಲ್ ಪೊಸಿಷನಿಂಗ್ ಆಧಾರದ ಮೇಲೆ ಮಳೆ, ಬಿರುಗಾಳಿ, ಮಿಂಚು ಮುಂತಾದವುಗಳ ಬಗ್ಗೆ ಎಚ್ಚರಿಕೆ, ಆಳ ಸಮುದ್ರದಲ್ಲಿ ಅಪಾಯಕಾರಿ ವಲಯದ ಬಗ್ಗೆ ಎಚ್ಚರಿಕೆ, ದೊಡ್ಡ ಪ್ರಮಾಣದಲ್ಲಿ ಮೀನಿನ ಗುಂಪು ಎಲ್ಲಿದೆ ಎಂಬ ಮಾಹಿತಿ, ಸಮುದ್ರ ಹವಾಮಾನ ಮಾಹಿತಿ ಎಂದರೆ ಅಲೆಗಳ ಎತ್ತರ, ಗಾಳಿಯ ವೇಗ, ದಿಕ್ಕು ಮುಂತಾದ ವಿವರಗಳನ್ನು ಒಂದೇ ಕಡೆ ಒದಗಿಸುತ್ತದೆ. ಅಲ್ಲದೆ ಮೀನಿನ ಮಾರುಕಟ್ಟೆಯ ವಿವರಗಳು ಇರಲಿವೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಕೇಂದ್ರೀಯ ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಮಾರ್ಗದರ್ಶನದಲ್ಲಿ ಈ ಆಪ್ಗಳಿಗೆ ಮಾಹಿತಿ ಹಾಗೂ ಇತರ ವಿವರಗಳನ್ನು ಒದಗಿಸಲಾಗುತ್ತದೆ. ಇನ್ಕೋಯಿಸ್ ಸೇರಿ ವಿವಿಧ ಸಂಸ್ಥೆಗಳು ಇದಕ್ಕೆ ಮಾಹಿತಿ ಒದಗಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 208 ಜನರಿಗೆ ಕರೋನಾ ಪಾಸಿಟಿವ್ ಬಂದಿರುವ ಬಗ್ಗೆ ಜಿಲ್ಲಾಡಳಿತದ ಹೆಲ್ತ್ ಬುಲೆಟಿನ್ ವರದಿ ಮಾಡಿದೆ. ಕಾರವಾರ 38, ಅಂಕೋಲಾ 12, ಕುಮಟಾ 45, ಹೊನ್ನಾವರ 12, ಭಟ್ಕಳ 26, ಶಿರಸಿ 39, ಸಿದ್ದಾಪುರ 8, ಯಲ್ಲಾಪುರ 22, ಮುಂಡಗೋಡ 10, ಹಳಿಯಾಳ 16 ಸೋಂಕಿತ ಪ್ರಕರಣ ದಾಖಲಾಗಿದೆ. 1159 ಜನ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು 895 ಜನ ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಕರೋನಾಕ್ಕೆ 3 ಜನ ಬಲಿಯಾಗಿದ್ದು 129ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಕುಮಟಾ, ಭಟ್ಕಳ ಹಾಗೂ ಹಳಿಯಾಳದಲ್ಲಿ ಒಂದೊಂದು ಸಾವು ಸಂಭವಿಸಿದೆ. ಜಿಲ್ಲೆಯಲ್ಲಿ ಇಂದು 300 ಜನ ಗುಣಮುಖರಾಗಿ ಬಿಡುಗಡೆಯಾಗಿದ್ದು 8797 ಜನ ಈವರೆಗೆ ಗುಣಮುಖರಾಗಿದ್ದು 10,980 ಜನ ಈವರೆಗೆ ಜಿಲ್ಲೆಯಲ್ಲಿ ಕರೋನಾ ಸೋಂಕಿತರಾಗಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.